बुड़चिना मालेज मेरे बुडले मुडले बुडले सर ಅದು ಯಾರನ್ನ ಬಿಡ್ಲಿ ಎಂಗ್ಲೆ ಬುಡ್ಚಿನ ಮಾಲೇಜ್ ಎಂಗ್ಲೆ ಬಾರಿ ಜನ ಬಿಡ್ಲಿ ಸರ್ ಆರ ಮೋದಿ ಒಂದು ಸೈಡ್ ದುಬೈಗೆ ಲೆಪಡಾದಿನಿ ಯಾರು ಎಂಗ್ಲೆ ಗೊತ್ತುಂಡು ಯಾರನ್ನ ಬಿಡ್ಲಿ ಇವರನ್ನ ಬಿಡಿ ಅಣ್ಣ ಸರ್ ಅವರಿಗೆ ಒಂದು ಬಿಡಿ ಅವರ ಫ್ಯಾಮಿಲಿ ಎಲ್ಲರಿಗೂ ಗೊತ್ತುಂಟಲ್ಲ ಅವರು ನಮ್ದು ದುಬೈ ಕರ್ತದೆ ಒಬ್ಬ ಸಾಮಾನ್ಯ ಬಂಟ್ವಾಳದಿಂದ ಬಂದಂತ ಒಬ್ಬ ವ್ಯಕ್ತಿ ಅವರಿಗೆ VVIP ಪಾಸು ಯಾಕೆ ಕೊಡೋ ಉದ್ದೇಶ ಏನು ಹೇಳಿ. ಬಟ್ ಅದೊಂದು ಅಡ್ವರ್ಟೈಸ್ಮೆಂಟ್, ಅದು ಮಾರ್ಕೆಟಿಂಗ್. ಅದು ಯಾಕಂತ ಹೇಳಿದ್ರೆ ನಾವು ನೋಡಿ ಮುಸ್ಲಿಂ ಆದ್ರೂ ಕೂಡ ನಾವು ಅಷ್ಟು ಒಂದು ಮಾನ್ಯತೆ ಕೊಟ್ಟು ಅವರನ್ನು ನಾವು ಮುಂದ್ಗಡೆ ಕೂತ್ಕೊಳಿಸಿದ್ದೇವೆ ಅಂತ ಹೇಳಿ. ಅದೇ ಯಾಕೆ BR ಶೆಟ್ಟಿ ಅವರಿಗೆ ಅಷ್ಟು ತಡೆ ಒಟ್ಟಿದ್ರು ಒಳಗೆ ಹೋಗ್ಲಿಕ್ಕೆ? ಏನ್ BR ಶೆಟ್ಟಿ ಅವರೊಂದು ಅವ್ರನ್ನು ಗುರ್ತವೇ ಇಲ್ವಾ? ಒಂದು ಟೈಮಲ್ಲಿ ದುಬೈಯಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಅದರ ನೇತೃತ್ವ ವಹಿಸಿಕೊಂಡು ಅವತ್ತಿನ ದಿನ ವೆಲ್ಕಮ್ ಸ್ಪೀಚ್ ಮಾಡಿದ್ದೆ BR ಶೆಟ್ಟಿ ಅವರು. ದಯವಿಟ್ಟು ಸಿರಾಜ್ ಬಸ್ಪೆ ತದನಂತರ BR ಶೆಟ್ರು ತದನಂತರ ಅಲ್ಲಿಂದ ಹೋಗಿಲ್ಲ. BR ಶೆಟ್ರನ್ನ ತದನಂತರ ಒಳಗೆ ಬಿಡಲಾಗಿದೆ. ತದನಂತರ ರಾಜ ಮರ್ಯಾದೆಯಲ್ಲೇ ಅವರಿಗೆ VIP ಬಿಡಲಾಗಿದೆ. ಯಾರು ಮತ್ತಷ್ಟು ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಸರ್ ನಮಸ್ತೆ, ಸಿರಾಜ್ ಬಜ್ಪೆ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಿತಿನ್ ಸಾಹೇಬ್ರೆ ನಮಸ್ತೆ ಸರ್. ನಮ್ಮ ಬಿಜೆಪಿ ವಕ್ತಾರರು ನಾರಾಯಣರವರು ಬಹಳ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಓಕೆ, ನೋಡಿ ಸರ್, ಇವರು ಏನ್ ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಧಾನಿಯವರು ಬಂದದ್ದು ಕೂಡ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾರ್ಕೆಟಿಂಗ್ ಬಂದಾಗೆ ಆಗಿದೆ. ತಾವು ಅರ್ಥ ಮಾಡ್ಕೊಳ್ಳಿ. ಈಗ ಏನು ಅದಾನಿ ಅಂಬಾನಿಯವರು ಏನು ಇಲ್ಲಿ ಟೆಂಡರ್ ಅನ್ನು ತಗೊಂಡಿದ್ದಾರೆ, ಅದು ಏರ್ಪೋರ್ಟ್ ಬಂದರ MRPL ಇನ್ನೊಂದ, ಅದನ್ನು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬಂದ ಹಾಗೆ ಆಗಿದೆ. ಇದನ್ನು ಬಿಜೆಪಿ ವಕ್ತಾರರು ಎಷ್ಟು ಒಪ್ಕೊಳ್ತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ನಾನು ಒಂದು ಮಾತು ಹೇಳ್ತೇನೆ, ನಿಮ್ಮ ಪಕ್ಕದಲ್ಲಿದ್ದ ಮೊಹಮ್ಮದ್ ಬಂಟ್ವಾಲ್ ಅವರೇ ಒಂದು ಸಾಕ್ಷಿ ಅದಕ್ಕೆ. ಯಾಕಂತ ಹೇಳಿದ್ರೆ ಮೊಹಮ್ಮದ್ ಬಂಟ್ವಾಲ್ ಅವರಿಗೆ VVIP ಏನು VVIP ಪಾಸ್ ಅನ್ನು ಕೊಟ್ಟಿದ್ದಾರೆ ಅಂತಾದ್ರೆ ಅದೇ ಒಂದು ಕಾಲದಲ್ಲಿ ಈ UAEಗೆ ಮೋದಿಯನ್ನು ಕರೆತಂದಂತ BR ಶೆಟ್ರು ಇವತ್ತು ಹೊರಗೆ ನಿಲ್ಬೇಕಾಗಿ. ತಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಒಬ್ಬ ಸಾಮಾನ್ಯ ಬಂಟ್ವಾಳದಿಂದ ಬಂದಂತ ಒಬ್ಬ ವ್ಯಕ್ತಿ ಅವರಿಗೆ VVIP ಪಾಸು ಯಾಕೆ ಕೊಡೋ ಉದ್ದೇಶ ಏನು ಹೇಳಿ. ಬಟ್ ಅದೊಂದು ಅಡ್ವರ್ಟೈಸ್ಮೆಂಟ್, ಅದು ಮಾರ್ಕೆಟಿಂಗ್. ಅದು ಯಾಕಂತ ಹೇಳಿದ್ರೆ ನಾವು ನೋಡಿ ಮುಸ್ಲಿಂ ಆದ್ರೂ ಕೂಡ ನಾವು ಅಷ್ಟು ಒಂದು ಮಾನ್ಯತೆ ಕೊಟ್ಟು ಅವರನ್ನು ನಾವು ಮುಂದ್ಗಡೆ ಕೂತ್ಕೊಳಿಸಿದ್ದೇವೆ ಅಂತ ಹೇಳಿ. ಅದೇ ಯಾಕೆ BR ಶೆಟ್ಟಿ ಅವರಿಗೆ ಅಷ್ಟು ತಡೆ ಒಟ್ಟಿದ್ರು ಒಳಗೆ ಹೋಗ್ಲಿಕ್ಕೆ? ಏನ್ BR ಶೆಟ್ಟಿ ಅವರೊಂದು ಅವ್ರನ್ನು ಗುರ್ತವೇ ಇಲ್ವಾ? ಒಂದು ಟೈಮಲ್ಲಿ ದುಬೈಯಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಅದರ ನೇತೃತ್ವ ವಹಿಸಿಕೊಂಡು ಅವತ್ತಿನ ದಿನ ವೆಲ್ಕಮ್ ಸ್ಪೀಚ್ ಮಾಡಿದ್ದೆ BR ಶೆಟ್ಟಿ ಅವರು. ಕರೆಕ್ಟ್, ತಮ್ಗೆ ಗೊತ್ತಿರಬಹುದು. BR ಶೆಟ್ಟಿ ಅವರು ಎಸ್ ಸರ್, ನಮ್ಮ ದೇಶ ಕಂಡಂತ ಒಂದು ಶ್ರೀಮಂತ ವ್ಯಕ್ತಿ, ಜೊತೆಗೆ ನಮ್ಮ ತುಳುನಾಡಿನ ಹೆಮ್ಮೆಯ ಮಗ. ನಮ್ಮ ತುಳುನಾಡಿನ ಹೆಮ್ಮೆಯ ಮಗ ಯಾರು ಏನೇ ಹೇಳಿ, ಈಗ ಎಷ್ಟೇ ಸೋತು ಹೋಗಿದ್ದಾರೆ ಅಥವಾ ಏನೇ ಆಗಿರಬಹುದು, ಆದ್ರೆ ನಮ್ಮ ತುಳುನಾಡಿನ ಹೆಮ್ಮೆಯ ಮಗ BR ಶೆಟ್ರು. ಅವರ ಸಾಧನೆ ಇಡೀ ದೇಶಕ್ಕೆ ಗೊತ್ತಿದೆ, ವಿಶ್ವಕ್ಕೆ ಕೂಡ ಗೊತ್ತಿದೆ. ಇವೆಲ್ಲದರ ಜೊತೆ ನಿನ್ನೆ ನಡೆದಿರುವಂತಹ ಒಂದು ಕಾರ್ಯಕ್ರಮ, ಅಲ್ಲಿ ಅವರನ್ನ ನಡೆಸಿಕೊಂಡಿರುವಂತಹ ರೀತಿ ಎಸ್ ಪ್ರಥಮವಾಗಿ ನೋಡಿದಾಗ ಬಹಳಷ್ಟು ನೋವಾಗಿದೆ. ನೋ ಡೌಟ್ ನೋವಾಗಿದೆ. ಅದರಲ್ಲಿ ಎರಡು ಮಾತುಗಳಿಲ್ಲ. ಯಾಕಂದ್ರೆ ಅವರು ಆ ಸ್ಥಾನಮಾನದಲ್ಲಿ ಇರಬಾರ್ದಿತ್ತು ಅನ್ನುವಂಥ, ಅವರು ನಡೆದುಕೊಂಡು ಬಂದು ಜೊತೆಗೆ ಅಲ್ಲಿ ಅವರನ್ನ ಒಳಗೆ ಹೋಗುವಂತಹ ಸಂದರ್ಭಗಳಲ್ಲಿ ಆಗಿರುವಂತಹ ತಕರಾರುಗಳು. ಆದ್ರೆ ಒಂದು ವಿಚಾರ ಅದನ್ನೇ ಹೇಳ್ತಾ ಇರೋದು, ದಯವಿಟ್ಟು ಮಾತಾಡ್ತೀನಿ, ನಂಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಎಸ್, ಅಟ್ ದ ಸೇಮ್ ಟೈಮ್ ಅಲ್ಲಿ ಆಗಿರುವಂತಹ ಅವ್ಯವಸ್ಥೆಗಳ ಬಗ್ಗೆ ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಲ್ಲಿ ಆಗಿರುವಂತದ್ದು ಪ್ರಧಾನಮಂತ್ರಿಯವರ ಕಾರ್ಯಕ್ರಮ, ಅಲ್ಲಿ ಸಾರ್ವಜನಿಕವಾಗಿರುವಂತಹ ವಿಚಾರಗಳಲ್ಲಿ ಕೆಲವು ಪ್ರೋಟೋಕಾಲ್ಗಳಿರುತ್ತೆ, SPG ಅವರ ಪ್ರೋಟೋಕಾಲ್ಗಳಿರುತ್ತೆ. ಭದ್ರತೆಯ ದೃಷ್ಟಿಯಿಂದ, ರಕ್ಷಣೆಯ ದೃಷ್ಟಿಯಿಂದ ಈ ರೀತಿಯ ಪ್ರಕ್ರಿಯೆಗಳು ಯಾರೇ ಆಗಿರ್ಲಿ, ಈ ರೀತಿಯ ಪ್ರಕ್ರಿಯೆಗಳನ್ನ ಅಲ್ಲಿ ಪಾಲನೆ ಮಾಡಲೇಬೇಕಾಗುತ್ತೆ ಪ್ರಧಾನಮಂತ್ರಿ ಅನ್ನುವಂತ ದೃಷ್ಟಿಯಿಂದ. ನೀವು ಅದನ್ನ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ ಗೊತ್ತಿಲ್ಲ ಸರ್, ನೀವೇ ಹೇಳ್ತಾ ಇದ್ದೀರಿ BR ಶೆಟ್ಟಿ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ಈ ಜಿಲ್ಲೆಗೆ ಹೆಸರು ತಂದವರು ಅಂತ ಹೇಳಿ ತಾವೇ ಹೇಳ್ತಾ ಇದ್ದೀರಿ. ಅಂತ ಒಬ್ಬ VVIP ಅವರಿಗೆ ಇವತ್ತು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟು ನೆಟ್ಟಕ್ಕಿರ್ಬೋದು? ಇದರ ಉದ್ದೇಶ ಏನು? ಯಾಕೆ ಅದು ಒಬ್ಬ ಸಾಮಾನ್ಯ ಪ್ರಜೆ
ಬಂಟ್ವಾಳದಿಂದ ಮೊಹಮ್ಮದ್ ಅವರನ್ನು ವಿವಿಐಪಿ ಪಾಸ್ ಕೊಟ್ಟು ಒಳಗ್ ಕಳಿಸ್ತಾರಂತ ಹೇಳಿದ್ರೆ ಇದರ ಅರ್ಥ ಏನು? Wait, ಇದರ sir. ಈ ಅರ್ಥ ಬಗ್ಗೆ ಬೇರೆ ಏನಿಲ್ಲ ಸರ್, ಇದು ಅಡ್ವರ್ಟೈಸ್ಮೆಂಟ್. ಸರ್ ವೇಟ್ ಸರ್, ಈ ಬಗ್ಗೆ ಆರ್.ಸಿ. ನಾರಾಯಣ ಅವರು ಸ್ಪಷ್ಟನೆಯನ್ನ ಕೊಡ್ತಾರೆ. ಬಿಫೋರ್ ದಟ್ ನಾನು ಕೂಡ ಒಂದು ಸಣ್ಣ ಸರ್ ಒಂದು ನಿಮಿಷ ನಾನು ಇದನ್ನು ಪೂರ್ತಿ ಇದು ಮಾರ್ಕೆಟಿಂಗ್. ನಿನ್ನೆ ಕೂಡ ಮಾನ್ಯ ಗೌರವಾನ್ವಿತ ಪ್ರಧಾನಿಯವರು ಬಂದಿರೋದು ಕೂಡ ಮಾರ್ಕೆಟಿಂಗಿಗೆ. ಯಾಕಂತ ಹೇಳಿದ್ರೆ ಅದಾನಿ ಮತ್ತು ಅಂಬಾನಿಯವರ ಒಂದು ರೆಪ್ರೆಸೆಂಟೇಟಿವ್ ಆಗಿಯೇ ಬಂದಿದ್ದಾರೆ ಅವರು. ಇವತ್ತು ನಿನ್ನೆ ನಿಜವಾಗ್ಲೂ ನೋಡುವಾಗ ಏನು 3,000 ಚಿಲ್ಲರೆ ಏನೋ ಕೋಟಿಯನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ ಅನ್ನೋದು ನಿಜವಾಗ ಒಂದು ಹೊಸ ಪೋರ್ಟ್ ಅನ್ನೇ ಉದ್ಘಾಟನೆ ಮಾಡಿದಾಗೆ ಆಗಿದೆ. ಒಂದು ಹೊಸ ಪೋರ್ಟ್ ಉದ್ಘಾಟನೆ ಆಗಿ ಮಾಡಿದೆ. ನಾನು ಹುಟ್ಟಿದಾಗಿನಿಂದಲೇ ಪೋರ್ಟ್ ಇದೆ. ಯಾರಾದ್ರೂ ಗೊತ್ತಿಲ್ಲದವ್ರು ತಿಳ್ಕೊಳ್ಬೇಕು. ಇದೊಂದು ಹೊಸ ಪೋರ್ಟ್ ಅನ್ನು ಇವತ್ತೇನು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಈಗ ಆಗಬಾರದು. ದಯವಿಟ್ಟು ಸಿರಾಜ್ ಬಶ್ಪಿ ಅವರೇ, ತದನಂತರ ಬಿ.ಆರ್. ಶೆಟ್ರು ತದನಂತರ ಅಲ್ಲಿಂದ ಹೋಗಿಲ್ಲ. ಬಿ.ಆರ್. ಶೆಟ್ರನ್ನ ತದನಂತರ ಒಳಗೆ ಬಿಡಲಾಗಿದೆ. ತದನಂತರ ರಾಜ ಮರ್ಯಾದೆಯಲ್ಲೇ ಅವರಿಗೆ ವಿಐಪಿ ಬಿಡಲಾಗಿದೆ. ಯಾರು ಕೂಡಿದ್ದಾರೆ, ಯಾರು ಕೊಪ್ಪೆ ಹೊಡೆದಿದ್ದಾರೆ, ಅದರ ಮೇಲೆ ಬಿಡಲಾಗಿದೆ. ವಿಐಪಿ ಟ್ರೀಟ್ಮೆಂಟ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಈ ಬಗ್ಗೆ ಆರ್.ಸಿ. ನಾರಾಯಣ ಅವರು ಏನ್ ಹೇಳ್ತೀರಾ? ಸಿರಾಜ್ ಇರಬೇಕು, ಸ್ಪಷ್ಟನೆ ಕೊಡ್ತಾರೆ. ಎಸ್, ಆರ್.ಸಿ. ನಾರಾಯಣ ಅವರು ಸಿರಾಜ್ ಕಂಡಿಲ್ಲ. ಯಾಕಂದ್ರೆ ನಾನು ಬಿ.ಆರ್. ಶೆಟ್ರ್ ಹತ್ರ ಇದೆ ಒಳಗಡೆ ಬರಬೇಕಾದ್ರೆ. ಅಲ್ಲಿ ಭದ್ರತಾ ವಿಚಾರದ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೀನಿ. 100ಕ್ಕೆ 100 ಸತ್ಯ ಇದೆ. ಯಾರನ್ನು ಕೂಡ ಅಧಿಕೃತವಾದ ಪಾಸ್ ಹೊಂದಿರದೇ ಇರುವವರನ್ನ ಒಳಗಡೆ ಬಿಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಜನ ಭದ್ರತೆಗೆ ಬಂದಿರತಕ್ಕಂಥ ಪೊಲೀಸರು ಇರ್ತಾರೆ. ಅವರು ಯಾರ್ದು ಕೂಡ ವೈಯಕ್ತಿಕ ಪರಿಚಯಗಳು ಇರುವುದಿಲ್ಲ. ನನ್ನನ್ನು ಸೇರಿದಂತೆ 100 ಜನರು ಸೇರಿದಂತೆ ಪ್ರಮುಖ ನಾಯಕರದ್ದು ಕೂಡ ಇರುವುದಿಲ್ಲ. ಯಾರೊಬ್ರು ಶಾಸಕರು ಬರ್ತಾರೆ ಆದ್ರೂ ಕೂಡ ಅನೇಕರಿಗೆ ಅವರ ಪರಿಚಯಗಳು ಇರುವುದಿಲ್ಲ. ಯಾವುದೋ ಜಿಲ್ಲೆಯಿಂದ ಬಂದಿರ್ತಾರೆ, ಅವರಿಗೆ ಸ್ಥಳೀಯ ಶಾಸಕರದ್ದು ಪರಿಚಯಗಳು ಇರುವುದಿಲ್ಲ. ಆ ರೀತಿಯ ವ್ಯವಸ್ಥೆಗಳು ಆಗಿರುವುದಂತೂ ಸಹಜ. ಆದರೆ ಎಲ್ಲಿ ವ್ಯತ್ಯಾಸ ಆಗಿತ್ತ, ವ್ಯತ್ಯಾಸ ಆದ ತಕ್ಷಣ ನಮ್ಮ ಕಾರ್ಯಕರ್ತರು ಬಂದು ಅವರನ್ನ ಸಮಾಧಾನ ಪಡಿಸಿ ಬಿ.ಆರ್. ಶೆಟ್ರು ಬಂದಿದ್ದಾರೆ, ಅವರನ್ನು ಗೌರವಯುತ ನಡೆಸ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತು ಅವರನ್ನು ವಿವಿಐಪಿಯಲ್ಲಿ ಎದುರಿನ ಚಾರಳಿ ಕೂತ್ಕೊಳ್ಳಿಸುವಂತ ವ್ಯವಸ್ಥೆಯನ್ನ ಅವರ ಕುಟುಂಬದವರು ಕೂಡ ಜೋಡಿಸಿಕೊಂಡಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದ್ದಾರೆ. ಇವರಿಗೆ ಉರ್ಕೊಳ್ಳುವಂತ ವ್ಯವಸ್ಥೆ. ಪಾಪ ಬಿ.ಆರ್. ಶೆಟ್ರು ಒಂದು ಕಾರಣ ಸಿಕ್ಕಿದ್ದಾರೆ, ಬೇರೆ ಏನೋ ಕಾರಣ ಸಿಕ್ತಿದ್ರೆ ಅದನ್ನು ಮಾತಾಡ್ತಿದ್ರು. ಪುಣ್ಯಕ್ಕೆ ಬೇರೆ ಯಾವುದೂ ಸಿಗಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಬಿ.ಆರ್. ಶೆಟ್ರನ್ನ ಮುಂದಿಟ್ಟುಕೊಂಡು ಮಾತಾಡುವಂತದ್ದು ಸರಿಯಲ್ಲ. ಆದ್ರೆ ಇವರಿಗೆ ಇನ್ನೇನು ಮಾತಾಡ್ಲಿಕ್ಕೆ ಸಿಗದೇ ಹೋಗಿರುವುದರಿಂದ ಮತ್ತೆ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳನ್ನ ಮಾರ್ಕೆಟಿಂಗ್ ಹೇಳುವಂತ ವಿಚಾರಣೆ ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಸರ್ಕಾರಕ್ಕೆ ಮಾರ್ಕೆಟಿಂಗ್ ಮಾಡುವಂತ ಕೆಲಸಗಳ ಅನಿವಾರ್ಯತೆಗಳಿಲ್ಲ. ಯಾಕೆ ಅನಿವಾರ್ಯತೆಗಳಿಲ್ಲ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಒಂದಷ್ಟು ಬದಲಾವಣೆಗಳನ್ನ, ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ, ಇವತ್ತು ದೇಶದಲ್ಲಿ ರಾಷ್ಟ್ರದಲ್ಲಿ ಒಂದು ಅತ್ಯುನ್ನತ ಗೌರವ, ಒಂದು ಸ್ಥಾನಮಾನಗಳು ಒಬ್ಬ ನರೇಂದ್ರ ಮೋದಿಗೆ ಸಿಗಬೇಕಾದ್ರೆ ಏನೋ ಹೋರಾಟಗಳು, ಏನೋ ಅಭಿವೃದ್ಧಿ ಕೆಲಸಗಳು, ಏನು ಯೋಜನೆಗಳ ಆಲೋಚನೆಗಳು ಇಡೀ ವಿಶ್ವಕ್ಕೆ ಕೊರೋನಾ ಸಂದರ್ಭದಲ್ಲಿ ಏನು ಕೊಟ್ಟಿದೆ ಅನ್ನೋದನ್ನ ವಿಶ್ವ ಒಪ್ಪಿಕೊಂಡಿದೆ. ಅಂತ ಒಪ್ಪಿಕೊಂಡಂತ ಅಗ್ರಗಣ್ಯ ರಾಷ್ಟ್ರದ ನಾಯಕನನ್ನ ಪ್ರೀತಿಯಿಂದ ಗೌರವಿಸುವುದು ಕೂಡ ಅಷ್ಟೇ ಸರಿ. ಆದ್ರೆ ಇವರ ವಾದಗಳು ವಿತಂಡವಾದ. ಇವರಿಗೆ ಉರ್ಕೊಳ್ಳೋರಿಗೆ ಉರ್ಕೊಳ್ಳಿ ಅಂತ ನಾನು ಮೊದಲೇ ಹೇಳಿದೆ. ಇವರು ಹೇಳಿದ್ರಲ್ಲ ಮಾರ್ಕೆಟಿಂಗ್ ಮಾಡುವಂತ ಅನಿವಾರ್ಯತೆ ಬಿಜೆಪಿಗೆ ಇಲ್ಲ. ಓಕೆ, ಎಸ್ ಸರ್, ಥ್ಯಾಂಕ್ ಯು.